ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಮ್ಮೂರ ಧ್ವನಿ ಸೇವಾ ಸಂಘ ಅಲೇಖಲ ಉಲ್ಲಾಲ ಇವತ್ತಿನ ದಿನ ಅಲೇಖಲ ಮತ್ತು ಸಮೀಪದ ಪ್ರದೇಶಗಳಿಗೆ ಅತ್ಯಂತ ಸಂತೋಷ ಮತ್ತು ಆಹ್ಲಾದವಾದ ದಿನವಾಗಿದೆ. ತಮಗೆಲ್ಲರಿಗೂ ತಿಳಿದಂತೆ ನಾವು ಇಂದು ಇಲ್ಲಿ ಎರಡು ಪ್ರಮುಖ ಉದ್ದೇಶಕ್ಕಾಗಿ ಒಗ್ಗೂಡಿದ್ದೇವೆ. ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಈ ಸಂಸ್ಥೆಯ ಸಹಯೋಗದೊಂದಿಗೆ ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮ ಮತ್ತು UT ಫರೀದ್ ಫೌಂಡೇಶನ್ ಇವರ ವತಿಯಿಂದ ಆಂಬ್ಯುಲೆನ್ಸ್ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಲಿದೆ. ಇವತ್ತು ರಕ್ತದಾನ ಶಿಬಿರ ಏರ್ಪಡಿಸುವ ಪ್ರಮುಖ ಉದ್ದೇಶ ಸಂಕಷ್ಟದಲ್ಲಿರುವ ಜನಸಮೂಹಕ್ಕೆ ಪ್ರತ್ಯೇಕವಾಗಿ ಅಥವಾ ಪರೋಕ್ಷವಾಗಿ ನಮ್ಮ ಊರಿನ ಜನರ ಸಹಕಾರ ನೆರವಿನ ಮೂಲಕ ಮಾನವೀಯತೆಯ ಸಂದೇಶವನ್ನು ಕಾರ್ಯರೂಪಕ್ಕೆ ತರುವುದಕ್ಕಾಗಿ ಮಾತ್ರವಾಗಿದೆ. ರಕ್ತದಾನ ಪುಣ್ಯ ಕಾರ್ಯವಾಗಿದ್ದು ನಮ್ಮ ರಕ್ತದಾನ ಕಾರಣದಿಂದಾಗಿ ಇನ್ನೊಂದು ಜೀವನವನ್ನು ರಕ್ಷಣೆ ಮಾಡಲು ಸಾಧ್ಯವಾದರೆ ಖಂಡಿತವಾಗಿಯೂ ದೇವರು ಮೆಚ್ಚುತ್ತಾನೆ. ಅದರೊಂದಿಗೆ ಮಾನವ ಕುಲ ಪರಸ್ಪರ ಸಹೋದರ ಸಹೋದರಿಯರು ನಮ್ಮೊಳಗೆ ಯಾವುದೇ ಜಾತಿ ಭೇದ ಭಾವಗಳ ಅವಕಾಶವಿಲ್ಲದೆ ನಮ್ಮ ಶರೀರದಲ್ಲಿ ಸಂಚರಿಸುವ ರಕ್ತಕ್ಕೆ ಧರ್ಮ, ಜಾತಿಯ, ಕೋಮಿನ ಅಥವಾ ಶ್ರೀಮಂತ ಬಡವ ಎಂಬ ವ್ಯತ್ಯಾಸವಿರುವುದಿಲ್ಲ. ಈ ಪವಿತ್ರ ಸಂದೇಶದ ಪ್ರತಿಯೊಬ್ಬರು ಮನುಷ್ಯನ ಹೃದಯದಲ್ಲಿ ದೃಢವಾಗಿರಬೇಕು. ಸಮಾಜದ ಆರೋಗ್ಯ ಮನುಷ್ಯರ ಕೈಯಲ್ಲಿದೆ ಎಂಬುದು ನಾವು ಪ್ರತಿಯೊಬ್ಬರೂ ತಿಳಿಯಬೇಕಾಗಿರೋದ ಒಂದು ಭಾವನಾತ್ಮಕ ಅಂಶವಾಗಿದೆ. ನಮ್ಮೂರ ಧ್ವನಿ ಸೇವಾ ಸಂಘವು ನಮ್ಮ ನಾಡಿನ ತುರ್ತು ಸೇವೆಗಾಗಿ ಒಂದು ಆಂಬ್ಯುಲೆನ್ಸ್ ಅಗತ್ಯವಿದೆ ಎಂದು ಬೇಡಿಕೆ ಇಟ್ಟಾಗ ಕೂಡಲೇ ಸಂತೋಷದಿಂದ ಸ್ಪಂದಿಸಿದ ನಮ್ಮ ನೆಚ್ಚಿನ ಶಾಸಕರಾದ UT ಖಾದರ್ ಅವರು ಕೊಟ್ಟ ಮಾತಿನಂತೆ ನಮ್ಮ ಸಂಘದ ಮೇಲೆ ವಿಶ್ವಾಸ ಇರಿಸಿ ಹಾಗೂ ನಮ್ಮ ಸಮಾಜ ಸೇವಾ ಕಾರ್ಯ ಚಟುವಟಿಕೆಗಳನ್ನು ಮನಗಂಡು ತಮ್ಮ ತಂದೆಯವರಾದ ಮಾಜಿ ಶಾಸಕರಾದ ಮರ್ಹೂಮ್ UT ಫರೀದ್ ಅವರ ಹೆಸರಿನಲ್ಲಿರುವ UT ಫರೀದ್ ಫೌಂಡೇಶನ್ ವತಿಯಿಂದ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಸನ್ಮಾನ್ಯ ಶಾಸಕರಾದ UT ಖಾದರ್ ಅವರಿಗೆ ಉಳ್ಳಾಳದ ಸಮಸ್ತ ನಾಗರಿಕರು ಆಭಾರಿಯಾಗಿದ್ದೇವೆ. ಸಂಕಷ್ಟದಲ್ಲಿರುವ ಜನರಿಗೆ ಈ ಆಂಬ್ಯುಲೆನ್ಸ್ ಮೂಲಕ ನೆರವಾಗುತ್ತಾ ಇನ್ನಷ್ಟು ಜನಕಾರುಣ್ಯ ಸೇವೆ ಮಾಡಬೇಕೆಂಬ ಹಂಬಲ ಧ್ಯೇಯದೊಂದಿಗೆ ನಮ್ಮೂರ ಧ್ವನಿ ಸಂಘಟನೆಯಾಗಿದೆ. ಈ ಪುಣ್ಯ ಕಾರ್ಯದ ಪ್ರತಿಫಲ ದಿವಂಗತ UT ಫರೀದ್ರವರಿಗೆ ಸದಾ ಸಿಗುತ್ತಿರಲಿ ಎಂದು ನಮ್ಮೆಲ್ಲರ ಅಲ್ಲಾಹನಲ್ಲಿ ಒಂದು ಪ್ರಾರ್ಥನೆಯಾಗಿರುತ್ತದೆ. ನಾನು ನನ್ನ ಕರ್ತವ್ಯದ ಮುಂದೆ ಈಗ ಬರ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾದ ನಮ್ಮ ಕ್ಷೇತ್ರದ ಶಾಸಕರಾದ ಜನಾಬ್ UT ಖಾದರ್ ಅವರಿಗೆ ನಮ್ಮೂರ ಧ್ವನಿ ಹಾಗೂ ಇಲ್ಲಿ ಸೇರಿದಂಥ ಸರ್ವ ನಾಗರಿಕರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದಾನೆ. ನಮ್ಮೂರ ಧ್ವನಿ ಅಧ್ಯಕ್ಷರಾದಂತಹ ಜನಾಬ್ UB ಉಮರ್ ಫಾರೂಕ್ ಅವರು ಅನುಪಸ್ಥಿತಿಯಲ್ಲಿ ಸ್ವಾಗತಿಸುತ್ತಿದ್ದೇನೆ. ಅನಿವಾರ್ಯ ಕಾರಣಗಳಿಂದಾಗಿ ಅವರು ಇವತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಆಗುವುದಿಲ್ಲ ಅಂಥೇಳಿ ನಮಗೆ ಒಂದು ಮನವಿಯನ್ನು ಕೊಟ್ಟಿರ್ತಾರೆ. ಗೌರವ ಅತಿಥಿಗಳಾದ ಉಳ್ಳಾಳ ಪುರಸಭೆಯ ಆಯುಕ್ತರಾದ ಶ್ರೀ ರಾಯಪ್ಪನವರು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮವಾಗಿ ಅವರನ್ನು ನಾವು ಇನ್ವೈಟ್ ಮಾಡಿದ್ದೇವೆ. ಅವರೇನ ಕಣ್ಣಿನ ಆಪರೇಷನ್ ಸಮಸ್ಯೆ ಅಂತೇಳಿ ಅವರು ಕೂಡ ನಮಗೆ ಒಂದು ಕಾರಣಾಂತರ ಅವರು ಬರಲಿಕ್ಕಾಗಲಿಲ್ಲ. ಹಾಗೆ ಜನಾಬ್ ಮುಸ್ತಫಾ ಅಡ್ಡೂರ್ ದೆಮ್ಮಲೆ ಕರ್ನಾಟಕ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಇದರ ಪ್ರಮುಖ ಪ್ರತಿನಿಧಿಗಳು ಹಾಗೂ ಬ್ಲಡ್ ಹೆಲ್ಪ್ಲೈನ್ ಸರ್ವ ಸಿಬ್ಬಂದಿಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅಂತರಾಳದಿಂದ ಸ್ವಾಗತಿಸುತ್ತಿದ್ದೇನೆ. ಅದೇ ಥರ ಜನಾಬ್ ದಿಲ್ಶಾನ್ ಉಲ್ಲಾಲ್ ನಮ್ಮೂರಿನ ಜನಸೇವೆಯ ಸ್ತಂಭಗಳಾದ ಜನಪ್ರಿಯ ಕೌನ್ಸಿಲರ್ಗಳಾದ ಜನಾಬ್ UA ಇಸ್ಮಾಯಿಲ್ ಅವರು, ಜನಾಬ್ ಅಸ್ಗರ್ ಅಲಿ, ಜನಾಬ್ ಅಯ್ಯೂಬ್ ಮಂಚಿಲಾ, ಆಗಿರುವಂತಹ ಸನ್ಮಾನ್ಯ ಮಾಜಿ ಸಚಿವರು, ನಮ್ಮೆಲ್ಲರ
ಜನಪ್ರಿಯ ಪ್ರೀತಿಯ ಶಾಸಕರಾದಂತಹ ಸನ್ಮಾನ್ಯ UT ಖಾದರ್ ಸಾಹೇಬ್ರವರನ್ನು ಆಹ್ವಾನಿಸ್ತಾ ಇದ್ದೇನೆ. ನಮ್ಮೂರ ಧ್ವನಿ ಸೇವಾ ಸಂಘ ಇದರ ವತಿಯಿಂದ ಹಾಗೂ ಸಹಕಾರದೊಂದಿಗೆ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ಇದರ ಜಂಟಿ ಆಶ್ರಯದಲ್ಲಿ ಬೃಹತ್ ರಕ್ತದಾನ ಶಿಬಿರ ಮತ್ತು ಜನಸೇವೆಗಾಗಿ ಆಂಬ್ಯುಲೆನ್ಸ್ ಹಸ್ತಾಂತರದ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಂತಹ ನಮ್ಮೆಲ್ಲ ಗೌರವಿತರು, ಮಾಜಿ ಅಧ್ಯಕ್ಷರಾಗಿರುವಂಥ ನಗರದ ಅಧ್ಯಕ್ಷರಾಗಿರುವಂಥ ಇಸ್ಮಾಯಿಲ್ ಅಲೆಕಲ್ ಅವರೇ, ನಮ್ಮ ಕೌನ್ಸಿಲರ್ ಸ್ಥಳೀಯ ಕೌನ್ಸಿಲರ್ ಆಗಿರುವಂಥ ಸನ್ಮಿತರಾದಂತಹ ಅಸ್ಗರ್ ಅವರೇ, ಕೌನ್ಸಿಲರ್ ಅಂತ ಅಯ್ಯೂಬ್ರವರೇ, ನಮ್ಮ ಹಿರಿಯರು ಆತ್ಮೀಯರಾದಂಥ ಯುವಕ ಅಲ್ತಾಫ್ರವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ಬ್ಲಡ್ ಬ್ಯಾಂಕ್ನ ಅಶ್ರಫ್ ಸುಲ್ಯಾರವರೇ, ಅಲ್ತಾಫ್ ನಮ್ಮ ಬಿ ಬಗೈಜ ಮತ್ತು ನಮ್ಮ ಧ್ವನಿಯ ಪ್ರಮುಖಂತ ಕಬೀರ್ ಅಲೇಕಲ್ ಅವರೇ, ಅಶ್ವಕ್ ಅವರೇ, ಸಮೀರ್ ನಮ್ಮ ಈಗ ತಾನೇ ಸ್ವಾಗತ ಮಾಡಿದ ಸಮೀರ್ ಅವರೇ, ಜಾಫರ್ ಅವರೇ, ಉಮರ್ ಕುನ್ನೀರ್ ಅವರೇ, ರಹಮತ್ ರವರೇ, ಮೊಹಮ್ಮದ್ US ಅವರೇ, ಶಿಯಾಬ್ ತಂಗಲ್ ಅವರೇ, ಇಲಿಯಾಸ್ ಅವರೇ, ಇನ್ನಿತ ಎಲ್ಲ ನಮ್ಮ ಹಿರಿಯರೇ, ಸಹೋದರರೇ, ಆತ್ಮಮಿತ್ರರೇ, ಖಂಡಿತವಾಗಿ ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಬಹುಶಃ ಈಗಾಗಲೇ ಬ್ಲಡ್ ಕ್ಯಾಂಪ್ ಇವತ್ತು ಪ್ರಾರಂಭ ಆಗಿದೆ. ಅದಕ್ಕಾಗಿ ಬಹುಶಃ ಯಾರಲ್ಲಿ ಇವತ್ತು ರಕ್ತದಾನ ಮಾಡಲಿಕ್ಕೆ ಬಂದಿದ್ದೀರಾ ನಿಮಗೆಲ್ಲ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು ಇದರ ನೇತೃತ್ವವನ್ನು ವಹಿಸಿದಂಥ ನಮ್ಮೂರ ಧ್ವನಿ ಸೇವಾ ಸಂಘ, ಹೆಲ್ಪ್ ಲೈನ್ ಕರ್ನಾಟಕ ಮತ್ತು ರೆಡ್ ಕ್ರಾಸ್ ಸಂಸ್ಥೆ ಮಂಗಳೂರು ಇದನ್ನು ಕೂಡ ನಾನು ಅಭಿನಂದಿಸಿಕೊಂಡು, ಯಾಕೆಂತ ಹೇಳಿದರೆ ಇಂಥ ಪ್ರದೇಶಕ್ಕೆ ಬಂದು ಇವತ್ತು ಕ್ಯಾಂಪನ್ನು ಆಯೋಜಿಸುವ ಮೂಲಕ ಇಲ್ಲಿಯ ಯುವಕರಿಗೆ ಆ ರಕ್ತದಾನ ಮಾಡಲಿಕ್ಕೆ ಒಂದು ವಿಶೇಷವಾದ ಒಂದು ಉತ್ತೇಜನ ಮತ್ತು ಅದರ ಮುಖಾಂತರ ಭಾಳಷ್ಟು ಜನ ಒಂದು ಜೀವನ ಉಳಿಸ್ಕೊಳ್ಳುವಂಥ ಅವಕಾಶ ಹೊತ್ತು ಖಂಡಿತವಾಗಿಯೂ ಆಗ್ತದೆ. ಈ ರೀತಿಯ ಸಾಮಾಜಿಕವಾದ ಕೆಲಸ ಎಲ್ಲ ಯುವಕ ಮುಖಾಂತರ ಮುಂದೆ ಬರಲಿ ಅಂತೇಳಿ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸುವಂಥದ್ದು. ಎರಡನೇದು, ಬಹುಶಃ ಈ ಒಂದು ಪ್ರದೇಶಕ್ಕೆ ಒಂದು ಆ್ಯಂಬುಲೆನ್ಸ್ ಅಂದು ಕೂಡ ಕೇಳಿಕೋದ್ರು. ಆ್ಯಂಬುಲೆನ್ಸ್ ಈ ಪ್ರದೇಶಕ್ಕೆ ಮಾತ್ರ ಅಲ್ಲ, ಉಳ್ಳಾಲ ನಗರ ಪ್ರದೇಶ ಅಥವಾ ಬೇರೆ ಸುತ್ತಮುತ್ತ ಯಾರು ಅರ್ಜೆಂಟ್ ಫೋನ್ ಮಾಡಿದರೂ ಕೂಡ ನಿಮ್ಮ ಸೇವೆ ಮಾಡಲಿಕ್ಕೆ ನಿಮಗೊಂದು ಅವಕಾಶ. ಬಹುಶಃ ಇವತ್ತು ಬಿ ಬಾಯ್ಸ್ನೆಲ್ಲ ಮಿತ್ರರು ಅವತ್ತು ಈ ಬೇಡಿಕೆ ಇಟ್ಟ ಸಂದರ್ಭದಲ್ಲಿ ನಮ್ಮೂರ ಧ್ವನಿ ಕಾರ್ಯಕ್ರಮದಲ್ಲಿ ಕೂಡ ಈ ಬಗ್ಗೆ ಚರ್ಚೆ ಸಂದರ್ಭದಲ್ಲಿ ಇಸ್ಮಾಯಿಲ್ ಇರಲಿ, ಅಲ್ತಾಫ್ ಇರಲಿ, ಅಯ್ಯೂಬ್ನವರ ಸತತವಾಗ ಫೋನು ಏನಾಗಿದೆ ಯಾವುದಂತೇಳಿ ಇದನ್ನು ನೋಡಿಕೊಂಡು ನಮ್ಮೂರ ಧ್ವನಿ ಮುಖಾಂತರ ಈ ಒಂದು ಆ್ಯಂಬುಲೆನ್ಸನ್ನು ನಾವೆಲ್ಲ ಹಸ್ತಾಂತರ ಮಾಡಿದ್ದೇವೆ. ನಮಗೆ ವಿಶ್ವಾಸ ಇದೆ, ಸುರಕ್ಷಿತವಾದ ಕೈಯಲ್ಲಿ ನಾವು ಆ್ಯಂಬುಲೆನ್ಸ್ ನಾವು ಇವತ್ತು ಕೊಟ್ಟಿದೆ ಎಂಬ ವಿಶ್ವಾಸ ನನಗೆ ಖಂಡಿತವಾಗಿ ಇದೆ. ಯಾಕೆಂತ ಹೇಳಿದರೆ ನಿಮ್ಮ ಸಾಮಾಜಿಕವಾದ ಚಿಂತನೆ ಮತ್ತು ಯುವಕರು ಅತ್ಯಂತ ಸತ್ಪ್ರಜೆಯಿಂದ ಜನರಿಗೆ ಬೇಕಾಗುವಂಥ ಪ್ರಯೋಜನ ಆಗುವ ರೀತಿಯಲ್ಲಿ ಸಕಾರಾತ್ಮಕವಾದ ಆಲೋಚನೆ ಮುಖಾಂತರ ಕಾರ್ಯಕ್ರಮದ ಹಿಂದೆ ಕೂಡ ತಾವು ಹಮ್ಮಿಕೊಂಡು ಬಂದಿದ್ದೀರಿ. ಭವಿಷ್ಯದಲ್ಲಿ ಕೂಡ ಅದೇ ಒಂದು ಉದ್ದೇಶದ ನಮ್ಮ ಕೆಲಸವನ್ನು ನಿರ್ವಹಿಸಿದೆಂಬ ವಿಶ್ವಾಸ ಮೂಲಕ ತಾವು ಇದನ್ನು ವಹಿಸ್ಕೊಂಡಿದ್ದೀರಿ. ಆದ ಕಾರಣ ಮುಂದಿನ ದಿನಗಳಲ್ಲಿ ಸರ್ವ ಜನರಿಗೂ ಕೂಡ ಪ್ರಯೋಜನ ಆಗಲಿ, ಭಾಳಷ್ಟು ಇವತ್ತು ಅನಾರೋಗ್ಯವಂತರು ಅದರಲ್ಲಿ ಹೋಗಿ ಆರೋಗ್ಯವಂತರಾಗಲಿ ಅಂತೇಳಿ ಕೂಡ ನಾನಿವತ್ತು ಬೇಡಲಿಕ್ಕೆ ನಾನಿವತ್ತು ಬಯಸುವಂಥದ್ದು. ಆದ ಕಾರಣ ಬಹುಶಃ ನಿಮಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ನಾನಿವತ್ತು ಸಲ್ಲಿಸಿಕೊಂಡು ನಿಮ್ಮ ಸಾಮಾಜಿಕ ಚಿಂತನೆಯಲ್ಲಿ ಬಹುಶಃ ಇದು ನಿಮ್ಮ ಬೇರೆ ಬೇರೆ ಕಾರ್ಯಕ್ರಮ ಕೂಡ ಪಬ್ಲಿಕ್ ಸರ್ವಿಸ್ ಆಗಿ ಇವತ್ತು ಪ್ರಥಮವಾಗಿ ತಮ್ಮ ಆ್ಯಂಬುಲೆನ್ಸ್ ತಮ್ಮ ಸಂಸ್ಥೆಯಿಂದ ಪ್ರಾರಂಭ ಮಾಡಿದ್ದೀವಿ. ಭವಿಷ್ಯದ ದಿನಗಳಲ್ಲಿ ನೀವು ಇದನ್ನು ಉತ್ತಮ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ಉತ್ತಮವಾದ ಸೇವೆ ಮಾಡಿ ಸರ್ವ ಜನರ ಪ್ರೀತಿಗೆ ಪಾತ್ರರಾದಂಥ ಸಂದರ್ಭದಲ್ಲಿ ಬೇರೆ ಬೇರೆಯವರು ಮುಂದೆ ಬಂದು ನಿಂತು ನಿಮಗೆ ಸಹಕಾರ ಮಾಡುವಂಥ ವಿಶೇಷ ಮನೋಭಾವವನ್ನು ಎಲ್ಲರೂ ಕೂಡ ಹಮ್ಮಿಕೊಳ್ತಾರೆ. ಆದ ಕಾರಣ ಉತ್ತಮವಾದ ಆ ಒಂದು ಕಾರ್ಯನಿರ್ವಹಣೆ ಜವಾಬ್ದಾರಿ ಅದು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲರೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಅಲೆಕಲೆ ಈಗಲ್ಲ ಭಾಳಷ್ಟು ಹಿಂದಿಂದಲೂ ಕೂಡ ಅತ್ಯಂತ ಎಲ್ಲ ಕಿರಿಯರು ಸೇರಿಕೊಂಡು ಒಂದು ಅತ್ಯುತ್ತಮವಾದ ಪ್ರದೇಶ. ಇಡೀ ನಿಮ್ಮ ಉಳ್ಳಾಲದಲ್ಲಿ ಎಲ್ಲಿಯಾದರೂ ಕೂಡ ಶೈಕ್ಷಣಿಕ ಕ್ಷೇತ್ರ ಅವತ್ತಿನ ಕಾಲದಲ್ಲಿ ಪ್ರಾರಂಭ ಆಯಿತು ಅಂತ ಹೇಳಿದರೆ ಅದು ಹಳೆಕಾಲದಲ್ಲಿ ಅಂತ ಹೇಳಲಿಕ್ಕೆ ನಾನಿವತ್ತು ಬಯಸ್ತೇನೆ. ನನ್ನ ತಂದೆ 72ರಲ್ಲಿ ಶಾಸಕ ಸಂದರ್ಭದಲ್ಲಿ ಅವತ್ತು ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಬೇಕು ಚರ್ಚೆ ಆದಾಗ ಫಸ್ಟ್ ಇಲ್ಲಿ ಊರಿನವ್ರ ಮುಂದೆ ನಿಂತು ಅವಕಾಶ ಮಾಡಿಕೊಟ್ಟು ಈ ಒಂದು ಶಿಕ್ಷಣ ಸಂಸ್ಥೆಯು ಸ್ಟಾರ್ಟ್ ಆಗಿದೆ. ಇದು ಇನ್ನಷ್ಟು ಕೂಡ ಮುಂದಕ್ಕೆ ಭಾಳಷ್ಟು ಬೆಳೆಯಲಿಕ್ಕಿದೆ. ಅದಕ್ಕಾಗಿ ನಿಮ್ಮೆಲ್ಲ ಈ ರೀತಿಯ ಒಂದು ಉತ್ತಮವಾದ ಸಕಾರಾತ್ಮಕವಾದ ಆಲೋಚನೆ ಇಟ್ಟುಕೊಂಡು ಮುಂದೆ ಹೋಗಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಉಮರ್ ಫಾರೂಕ್ ಅವರು ವಿಶೇಷವಾದ ಒಂದು ಕಾಲೇಜನ್ನು ವಹಿಸಿಕೊಂಡು ನಮ್ಮೂರ ಧ್ವನಿ ಸಂಬಂಧಪಟ್ಟ ಹಾಗೆ ಆ ಒಂದು ಕಾಳಜಿಯನ್ನು ವಹಿಸಿಕೊಂಡು ತಮ್ಮ ನೇತೃತ್ವ ವಹಿಸಿದ್ದಾರೆ. ಬಹುಶಃ ಫೋನಲ್ಲಿ ಇವತ್ತು ಮಾತಾಡಿದರು. ಕೆಲವೊಂದು ಕಾರಣಗಳಿಂದ ಬಹುಶಃ ಇವತ್ತು
ಸಾಧ್ಯವಾಗ್ತಿಲ್ಲ ಅಂತ. ನಾನು ತೊಂದರೆ ಇಲ್ಲ ಅಂತ ಹೇಳಿದೆ, ಯಾಕೆಂತೇಳಿ ಅವರವರ ಕೆಲಸ ಕೂಡ ಇವತ್ತು ಆಗಬೇಕಾದದ್ದು ಇವತ್ತು ಅತಿ ಅವಕಾಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಈ ಅಲೆಕಲ ಮಂಚಿಲ ಮತ್ತು ನಿಮ್ಮ ಮಾರ್ಗತಲೆ ಉಳ್ಯ ಮತ್ತು ಬಂಡಿಕೋಟೆ ಈ ಪ್ರದೇಶದ ಸುತ್ತಮುತ್ತಲಿನ ಎಲ್ಲ ಯುವಕರ ಹೇಳಲಿಕ್ಕನ್ನಿಷ್ಟೇ ಈ ಊರಿಗೆ ಒಂದು ಗೌರವ ಏನಂತ ಹೇಳಿದರೆ, ಒಂದು 20 ಹಿರಿಯರು ಹೇಳಿದಾಗೆ ಇಡೀ ಊರು ಕೇಳುವಂಥ ಕಾಲ ಇತ್ತು. ಒಂದು 20 ಹಿರಿಯರು ಅವರೆಲ್ಲ ಸೇರಿ ಎಲ್ಲ ಒಗ್ಗಟ್ಟು ಮುಖಾಂತರ ಹೋಗುವಂಥ ಒಂದು ಕಾಲ. ನಾನು ಸಣ್ಣದಿರು ಇಲ್ಲಿಗೆ ಬರುವಾಗ ನಾನು ಇವತ್ತು ನೋಡ್ತೇನೆ ಇದರಲ್ಲಿ, ಆವಾಗ ಇಲ್ಲಿ ರಸ್ತೆ ಕೂಡ ಯಾವುದು ಕೂಡ ಏನು ಇರಲಿಲ್ಲ. ತದನಂತರ ಬಹುಶಃ ನಾವು ಎಲ್ಲ ಇದಕ್ಕೆ ರಸ್ತೆಗಳು ಬಹುಶಃ ಈಗ ಒಂದು ಹೋಗಂಥ ರಸ್ತೆಗಳು ಎಲ್ಲ ಅಡ್ಡ ಆಗಿ ಯಾವ ಅಡ್ಡ ರಸ್ತೆ ಕೂಡ ಇದೇ ಒಂದು ಮುಖ್ಯ ರಸ್ತೆ, ಇಲ್ಲಿ ಅರ್ಧಂಬರ್ಧ ಮಣ್ಣಿನ ರಸ್ತೆ, ಬೇರೆ ಯಾವುದು ಕೂಡ ಕಾಲ್ದಾರಿ. ಅದು ಇವತ್ತು ಭಾಳಷ್ಟು ರಸ್ತೆಗಳಾಗಿದೆ, ಅಭಿವೃದ್ಧಿ ಆಗಿದೆ, ಮನೆಗಳಾಗಿದೆ, ಉತ್ತಮ ರೀತಿಯಿಂದ ಒಂದು ವ್ಯವಸ್ಥೆ ಕೂಡ ಇವತ್ತು ಆಗಿದೆ. ಇದಕ್ಕೆ ನಮ್ಮ ಎಲ್ಲ ಹಿರಿಯರು ಕೊಟ್ಟಂಥ ವಿಶೇಷವಾದ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಯುವಕರು ಒಂದು ಅತ್ಯುತ್ತಮವಾದ ಒಂದು ಪ್ರದೇಶ ನಿರ್ಮಾಣ ಮಾಡುವಂಥ ಜವಾಬ್ದಾರಿಯನ್ನು ಇಲ್ಲಿ ಯುವ ಜನಾಂಗ ಇವತ್ತು ಹಮ್ಮಿಕೊಳ್ಬೇಕು. ಭಾಳಷ್ಟು ಹಿರಿಯರಿದ್ದಾರೆ, ನಾನು ಒಬ್ಬರ ಹೆಸರಿಗೆ ಎಲ್ಲರ ಹೆಸರು ಇವತ್ತು ನಾವು ಹೇಳುವಂಥ ವಿಚಾರ ಆಗ್ತದೆ. ಎಲ್ಲ ಹಿರಿಯರ ವಿಶೇಷವಾದ ಆಸೆ, ನಮ್ಮನ್ನು ಯಾರು ಅಗಲಿದ್ದಾರೆ ಅವರನ್ನು ಕೂಡ ನೆನಪಿಟ್ಕೊಳ್ಬೇಕು. ಯಾಕೆ ಹಿರಿಯರಿಗಿದ್ದಾರೆ ಅವರು ಮಾರ್ಗದರ್ಶನ ಮುಂದೆ ಹೋಗುವಂಥ ಮನೋಭಾವ ಹಮ್ಮಿಕೊಳ್ಳುವಂಥ ಅವಕಾಶ ಇವತ್ತು ಆಗಬೇಕಾಗ್ತದೆ. ಪರಸ್ಪರ ಸ್ಪರ್ಧೆ ಮತ್ತು ಪರಸ್ಪರ ದ್ವೇಷದಿಂದ ಏನು ಕೂಡ ಯಾರಿಂದಕ್ಕೆಲ್ಲ ಪ್ರಯೋಜನ ಆಗಲಿಕ್ಕೆ ಸಾಧ್ಯವಿಲ್ಲ. ಅದು ಏನು ಕೂಡ ಪ್ರಯೋಜನಕ್ಕೆ ಬರುವುದು ಕೂಡ ಇಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಮಗೇನಿದೆ ಅಲ್ಲಾಹ್ ತಾಲಾ ದೇವರು ಎಷ್ಟು ವರ್ಷ ಆಯುಷ್ ಕೊಟ್ಟಿದ್ದಾರಂತ ಗೊತ್ತಿಲ್ಲ. ನಾನು ಇಲ್ಲಿ ಇರ್ಬೋದು, ಇಲ್ಲಿ ಹೋಗುವಾಗ ನಾನು ಇದ್ದೇನಿಲ್ಲ ಕೂಡ ಗೊತ್ತಿಲ್ಲ. ಬಹುಶಃ ನಮ್ಮ ಮೊನ್ನೆ ನಮ್ಮ ಉಲೇಮ ಇದ್ದಾರೆ, ಅವರ ತಮ್ಮ ಪಾಪ ಮೊನ್ನೆ ಮನ್ಸೂರಲ್ಲೇ ಅರಫಾತ್ ಅಥವಾ ನಮ್ಮ ಬೈಕ್ ಆಕ್ಸಿಡೆಂಟ್ ಆಗಿ ಅಂತೆಲ್ಲ ಯುವಕರು ನಾವು ಇವತ್ತು ಬಹುಶಃ ಇದ್ದವರು ನಾವು ನೆಕ್ಸ್ಟ್ ಮೂಮೆಂಟಲ್ಲಿ ಕಡೆಗೆ ನಾಳೆ ನಮ್ಮ ಪರಿಸ್ಥಿತಿ ಇಲ್ಲ ಅಂತ ಹೇಳಲಿಕ್ಕೆ ನಮ್ಮದು ಯಾರು ಕೂಡ ಪರ್ಮನೆಂಟ್ ಅಲ್ಲ. ನಾಳೆ ನಾವು ಕೂಡ ಎಂತ ಆಗ್ತಂತ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಎಷ್ಟು ವರ್ಷ ನಮಗೆ ಅಲ್ಲಾಹ್ ತಾಲಾ ಆಯುಷ್ ಕೊಟ್ಟಿದ್ದಾರೆ, ಜೀವನ ಕೊಟ್ಟಿದ್ದಾರೆ, ಅಷ್ಟು ವರ್ಷ ಸಂತೋಷದಿಂದ ನೆಮ್ಮದಿಯಿಂದ ನೆಗಡಿಕೊಂಡು ಒಬ್ಬನಿಗೆ ಉಪಕಾರವಾಗುವ ರೀತಿಯಲ್ಲಿ ತಮ್ಮ ಜೀವನವನ್ನು ಸಾಗಿ, ಅದು ಮಾತ್ರ ಸಾರ್ಥಕವಾದ ಜೀವನ ಆಗ್ತದೆ. ಯಾವುದೇ ಆಸ್ತಿ ಅಂತಸ್ತು ಅಧಿಕಾರ ಯಾವುದಕ್ಕೂ ಕೂಡ ಆಗ ಏನು ಕೂಡ ಪ್ರಯೋಜನ ಬರಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ನಾನು ಎಷ್ಟೇ ದೊಡ್ಡ ಅಧಿಕಾರಿಗೆ ಹೋದರೂ ಕೂಡ ನಾನು ಎಲ್ಲರೂ ನಿಷ್ಠ ಆಗಿಕೊಂಡು ಇಲ್ಲ ಸಲ್ಲದ ಮಾಡಿಕೊಂಡು ನಾಳೆ ಏನು ಪ್ರಯೋಜನ ನಮ್ಮ ಮುಗಿದ ನಂತರ. ಈಗ ನಮ್ಮ ಈ ಕ್ಷೇತ್ರದಿಂದ ನಮ್ಮ BM ಇದ್ದಿನೊಬ್ಬರು ಇದ್ದಾರೆ, ತಂದೆಯವರು ಇದ್ದಾರೆ. ಬಹುಶಃ ಇವತ್ತು ಅವರು ಅಧಿಕಾರ ಬಿಟ್ಟು ಹೋದರೂ ಕೂಡ ಜನರೇನು ಹೇಳ್ತಾರೆ, ಒಳ್ಳೆಯ ಜನ ಮಾರ, ಯಾರಿಗೂ ಉಪದ್ರ ಇರಲಿಲ್ಲ, ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರೇ ಸೌಹಾರ್ದತವಾಗಿ ಇಟ್ಟಿದ್ದು. ಆ ಹೆಸರನ್ನು ಉಳಿಸಿಕೊಂಡು ಹೋಗುವಂಥ ಜವಾಬ್ದಾರಿ ಅದು ನಮ್ಮ ಪ್ರತಿಯೊಂದು ಯುವ ಜನಾಂಗದ ಇವತ್ತು ಜವಾಬ್ದಾರಿ ಆಗಿದೆ. ಅದು ಎಲ್ಲ ಯುವ ಜನಾಂಗ ಅದನ್ನು ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಶಂಶುಭಾಗವರ ತಂದೆ ಕಾಲರು ಅತ್ಯಂತ ಹಿರಿಯರಾಗಿದ್ದು, ಅಷ್ಟು ಭಾಳಷ್ಟು ಇಲ್ಲಿ ಆ ಜಿಲ್ಲಾ ಪಂಚಾಯತ್ ಸಂದ ಕೂಡ ಆ ಒಂದು ಕಾಳಜಿಯನ್ನು ವಹಿಸೋಂಥ ಸಂದರ್ಭ ಅಂತ ಭಾಳಷ್ಟು ಹಿರಿಯರು ಈ ಪ್ರದೇಶದ ಅವರ ವ್ಯಕ್ತಿತ್ವ ಮೇಡಿಕೊಂಡು ನಾವೆಲ್ಲ ಮುಂದೆ ಹೋಗಬೇಕಂತ ಕೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮಗೆಲ್ಲರಿಗೂ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ನಾನು ಯಾಕೆಂತ ಹೇಳಿದರೆ ನಾನು ರಾಜ್ಯಕ್ಕೆ ಜೀವನದಲ್ಲಿ ಇಲ್ಲಿ ಅಂತಲ್ಲ ಬೇರೆ ಬೇರೆ ಕಡೆ ನೋಡ್ತೇನೆ, ಕೆಲ ಯುವಕರಿಗೆ ಭಯಂಕರ ಏನಂತ ಗೊತ್ತಿಲ್ಲ, ಅವರು ಮಾತಾಡುವ ಸ್ಟೈಲ್, ನಡ್ಕೊಂಡು ಹೋಗೋ ವೇಗ ಮತ್ತು ಮಾಡುವಂಥ ಕಾರ್ಯಕ್ಕೆ ನೋಡುವಾಗ ಇಲ್ಲಿ ಪರ್ಮನೆಂಟ್ ನೆಲೆ ಊರಿ ಬೀದಿದ್ದಾರೆ ಎಂಬ ತಲೆಯಲ್ಲಿದೆ. ಅರ್ಜೆಂಟ್ ಹೋಗೋಣ ಒಮ್ಮೆ ನಿಲ್ಲಿಸಿ ಅಂತೆ, ಎಲ್ಲಿಗೆ ಹೋಗ್ತಿದೆ ಅಂತೇಳಿ ಅವನಿಗೆ ಗೊತ್ತಿಲ್ಲ, ಅವನು ಎಲ್ಲಿ ಹೋಗ್ತಿದೆ ಅಂತ ಆಲೋಚನೆ ಬರ್ತಾನೆ, ನಾನು ಎಲ್ಲಿ ಹೋಗೋದಂತೇಳಿ. ಅದಕ್ಕೆ ಜಾಸ್ತಿ ಅರ್ಜೆಂಟ್ ಯಾರು ಕೂಡ ಪಡಬೇಡಿ, ನಿಮ್ಮ ದಿಕ್ಕುದಾರಿ ಎಲ್ಲಿ ಮುಟ್ಟಬೇಕಂತ ನೀವು ಆಲೋಚನೆ ಮಾಡಿದ ವಿಚಾರ ಇವತ್ತು ಹಮ್ಮಿಕೊಳ್ಳಿ. ಸೌಹಾರ್ದತೆ, ಪ್ರೀತಿ, ವಿಶ್ವಾಸ, ಸೋದರತೆಗೆ ವಿಶೇಷದ ಮಹತ್ವ ಕೊಟ್ಟು ನಿಮ್ಮಿಂದ ಸಕಾರಾತ್ಮಕ ಆಲೋಚನೆ ಬರುವಂಥ ಅವಕಾಶ ಆಗಲಿ. ನಮ್ಮೂರ ಧ್ವನಿ ಸೇವಾ ಸಂಘ ಇದೆಲ್ಲದಲ್ಲಿ ಉತ್ತಮವಾದ ಬೇರೆ ಬೇರೆ ಸಂಘ ಸಂಸ್ಥೆಗಳಿದೆ, ಉತ್ತಮವಾದ ಹಲವಾರು ಇವತ್ತು ಕ್ಲಬ್ಗಳಿದೆ. ಕೆಲವರು ಸಾಮಾಜಿಕ ಕೆಲಸ ಮಾಡ್ತಾರೆ, ಕೆಲವು ಬ್ಲಡ್ಡಲ್ಲಿದ್ದಾರೆ, ಕೆಲವು ಕ್ರಿಕೆಟಲ್ಲಿದ್ದಾರೆ, ಕೆಲವು ಇನ್ನಿತರ ಕೆಲಸ. ಇವಾಗೆಲ್ಲ ಒಂದು ಪೂರಕವಾಗಿ ನಮ್ಮೂರ ಧ್ವನಿ ಸೇವಾ ಸಂಘ ಎಲ್ಲರೂ ಜೊತೆ ಸೇರಿಸಿಕೊಂಡು ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಒಂದೇ ತಾಯಿಯ ಮಕ್ಕಳಲ್ಲಿ ತೆಕ್ಕೊಂಡು ಹೋಗುವಂಥ ಉತ್ತಮವಾದ ಸಂಘಟನೆಯಾಗಿ ಮೇಲೆ ಬರಲಿ. ನಾವು ನೀವೆಲ್ಲದಕ್ಕೆ ತಮ್ಮ ಸಂಪೂರ್ಣವಾದ ಸಹಕಾರ ಕೊಡುವಂಥ ಕೆಲಸ ನಾವು ಇವತ್ತು ಮಾಡುವಂತ ನಾನು ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನಗೆ ಶುಭಾಶಯ ಸಲ್ಲಿಸಿಕೊಂಡು ನನಗೆ ಅತ್ಯಂತ ಸಂತೋಷವಾಗ್ತಿದೆ. ನಮ್ಮ ತಂದೆಯವರ ಹೆಸರಲ್ಲಿ ಬಹುಶಃ ಈ ಒಂದು ಪ್ರದೇಶಕ್ಕೆ ಇವತ್ತು ಈ ಪ್ರದೇಶದ ಮುಖಾಂತರ ಸರ್ವರಿಗೂ ಕೂಡ ಪ್ರಯೋಜನ ಆಗುವಂಥ ಒಂದು ಆ್ಯಂಬುಲೆನ್ಸ್ ಇವತ್ತು ಅರ್ಪಿಸಲಿಕ್ಕೆ, ಯಾಕೆ ತಂದೆಯವರು ಕೂಡ ಈ ಒಂದು ಪ್ರದೇಶ ಅತ್ಯಂತ ಪ್ರೀತಿಯ ಪ್ರದೇಶ. ನಮ್ಮ ಹಿರಿಯರೆಲ್ಲ ಇವತ್ತು ಮಂಚಲದಿಂದ ಇಲ್ಲಿಗೆ ರಸ್ತೆ ಇಲ್ಲ, ಮಾರ್ಗದಲ್ಲಿ ಒಲಪೇಟೆಯಿಂದ ಈ ಕಡೆಗೆ
ರಸ್ತೆ ಇರಲಿಲ್ಲ. ಆವಾಗ ರಸ್ತೆ ಎಲ್ಲ ಸಂದರ್ಭದಲ್ಲಿ ತಂದೆಯವರು ನಿಂತು ರಸ್ತೆಯನ್ನು ಮಾಡೋಂಥ ಅವಕಾಶ ಇವತ್ತು ಆಯಿತು. ಅದಕ್ಕಾಗಿ ಬಹುಶಃ ನಿಮಗೆಲ್ಲನೂ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನೀವೆಲ್ಲರಿಗೂ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಸಂತೋಷ ಜೀವನ ಸಾಗಿಸುವಂಥ ಅವಕಾಶ ಆಗಲಿ. ಸಮಸ್ಯೆಗಳು ಕಷ್ಟಗಳು ಎಲ್ಲ ಕೂಡ ಬರ್ತದೆ. ಯಾರ ಜೀವನದಲ್ಲಿ ಕೂಡ ಸಮಸ್ಯೆ ಇಲ್ಲದ ಜೀವನ ಇಲ್ಲ, ಕಷ್ಟ ಇಲ್ಲದ ಜೀವನ ಇಲ್ಲ, ಟೆನ್ಷನ್ ಇಲ್ಲದ ಜೀವನ. ಎಲ್ಲ ಕೂಡ ಟೆನ್ಷನ್ ಇದ್ದವರೇ. ಎಷ್ಟೇ ದೊಡ್ಡ ಶ್ರೀಮಂತ ಇರಲಿ, ಎಷ್ಟೇ ದೊಡ್ಡ ಬಡವ ಇರಲಿ ಅಥವಾ ನಾನೇ ಇರಲಿ, ನನ್ನ ಕಷ್ಟ ಕೇಳಿದರೆ ನಾನು ಕೂಗಬೇಕಷ್ಟೆ, ಅಂಥ ಕಷ್ಟ ಅಂತ ನಮಗೆ ದಿವಸಲಿಗೆ. ಸೊ ಯಾರಿಗೆ ಕೂಡ ಟೆನ್ಷನ್ ಫ್ರೀ ಅಂತ ಜೀವನ ಇಲ್ಲ. ಇದನ್ನು ನಾವು ಹೇಗೆ ತಗೊಂಡು ಹೋಗ್ತೇವೆ ಅದು ನಮ್ಮ ಮೇಲೆ ಇರುವಂಥ ವಿಚಾರ ಇವತ್ತು ಆಗ್ತದೆ. ಮತ್ತು ತಾಳ್ಮೆಗಿಂತ ದೊಡ್ಡ ಪ್ರಾರ್ಥನೆ ಅಂತ, ತಾಳ್ಮೆ ಅತ್ಯಂತ ದೊಡ್ಡ ಒಂದು ಪ್ರಾರ್ಥನೆ ತಾಳ್ಮೆ ಅಂತ. ತಾಳ್ಮೆಗೆ ವಿಶೇಷವಾದ ಮಹತ್ವ ಕೊಡದ ಕೆಲಸ ಮಾಡಿ ನಿಮ್ಮ ಯಶಸ್ಸನ್ನು ಯಾರದಲ್ಲಿ ಕೂಡ ತಡೀಲಿಕ್ಕೆ ಸಾಧ್ಯ ಇಲ್ಲ. ಆ ತಾಳ್ಮೆ ನಿಮ್ಮೆಲ್ಲ ಸಂಘ ಸಂಸ್ಥೆಗಳಿಗೆ ಯುವಕರಿಗೆ ಬರಬೇಕನ್ನು ಹೇಳಲಿಕ್ಕೆ ಇಚ್ಛಿಸಿ ನಿಮಗೆಲ್ಲ ಶುಭಾಶಯನ ಸಲ್ಲಿಸಿಕೊಂಡು ಬಹುಶಃ ಸಮೀರ್ ಅವರಿಗೆ ಮತ್ತು ಸ್ವಾಗತ ಸಮೀರ್ ಅವರಿಗೆ ಎಲ್ಲರಿಗೂ ಕೂಡ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಕೃತಜ್ಞತೆ ಸಲ್ಲಿಸಿಕೊಂಡು ಮತ್ತೊಮ್ಮೆ ಎಲ್ಲ ನಮ್ಮ ಬ್ಲಡ್ ಡೋನರ್ಸ್ಗೆ ಮತ್ತು ಬ್ಲಡ್ ಹೆಲ್ಪ್ ಲೈನ್ನ ಎಲ್ಲ ನಮ್ಮ ಮಿತ್ರರಿಗೆ ಅಭಿನಂದನೆ ಶುಭಾಶಯ ಸಲ್ಲಿಸುತ್ತಾ ನನ್ನ ಮಾತು ಮುಗಿಸ್ನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮೂರ ಧ್ವನಿ ಸೇವಾ ಸಂಘ ಹಾಗೂ ನಮ್ಮ ನಾಡಿನ ಪ್ರತಿಯೊಬ್ಬರ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ಸನ್ಮಾನ್ಯ UT ಖಾದರ್ ಅವರು ಈಗಾಗಲೇ ಹಲವಾರು ವಿಷಯಗಳ ಬಗ್ಗೆ ನಮಗೆ ಸಂದೇಶ ಕೊಟ್ಟಿದ್ದಾರೆ. ಹಿರಿಯರನ್ನು ಗೌರವಿಸಿ ಅವರ ಉಪದೇಶವನ್ನು ಸ್ವೀಕರಿಸಿ ಅವರ ಮುಖಾಂತರ ಇಂದಿನ ಯುವ ಜನಸಮೂಹ ಮುನ್ನುಗ್ಗಬೇಕು ಎಂಬ ಒಂದು ವಿಶೇಷವಾದ ಉಪದೇಶವನ್ನು ಕೂಡ ನೀಡಿ ನಮ್ಮನ್ನು ಇವತ್ತು ಹರಸಿದ್ದಾರೆ. ಧನ್ಯವಾದ. ಹಾಗೂ ಅದೇ ರೀತಿ ಆ್ಯಂಬುಲೆನ್ಸ್ ಕೊಟ್ಟು ಈ ನಾಡಿನ ಉಳ್ಳಾಲ ನಾಡಿನ ಜನತೆಗೆ ಆಪಾತ್ಮಂದವ ತುರ್ತು ಚಿಕಿತ್ಸಾ ಒಂದು ಸೇವೆಗಾಗಿ ಅವಕಾಶ ಕಲ್ಪಿಸಿಕೊಟ್ಟು ದಿವಂಗತ UT ಫರೀದ್ ಫೌಂಡೇಶನ್ ವತಿಯಿಂದ ಎಲ್ಲರಿಗೂ ಮನಮುಟ್ಟುವಂತೆ ಎಲ್ಲರಿಗೂ ಸಹಕಾರವಾಗುವಂತೆ ಒಂದು ದೊಡ್ಡ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಅದನ್ನು ಕಾಪಾಡುತ್ತೇವೆ. ಅತ್ಯುತ್ತಮ ಸೇವೆಯನ್ನು ದಿನದ 24 ಗಂಟೆಯಲ್ಲಿ ಕೂಡ ಸಲ್ಲಿಸ್ತೇವೆ. ಈಗ ಒಂದು ಸಣ್ಣ ಒಂದು ಸ್ಮರಣಿಕೆಯನ್ನು ನಮ್ಮೂರ ಧ್ವನಿ ಸೇವಾ ಸಂಘ ವತಿಯಿಂದ ನಮ್ಮೂರ ಧ್ವನಿ ಸೇವಾ ಸಂಘ ವತಿಯಿಂದ ನೀಡಿದ್ದೇವೆ. ಜನರ ಸೇವೆಗಾಗಿ ಜನರ ಜೀವ ರಕ್ಷಣೆಯಾಗಿ ಮಾಡುತ್ತಿರುವಂತಹ ಒಂದು ಪವಿತ್ರ ಕಾರ್ಯ ರಕ್ತದಾನ. ಇದಕ್ಕಾಗಿ ನಮ್ಮೊಂದಿಗೆ ಕೈ ಜೋಡಿಸಿದ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಸೇವಾ ಸಂಘ ಅರೆಕಲ ಉಳ್ಳಾಲ ಹಾಗೂ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಇದರ ಜಂಟಿ ಆಶ್ರಯದಲ್ಲಿ ಇವತ್ತು ಉಳ್ಳಾಲದಲ್ಲಿ ಹಮ್ಮಿಕೊಂಡಂತಹ ಬ್ಲಡ್ ಹೆಲ್ಪ್ಲೈನ್ ಬೃಹತ್ ರಕ್ತದಾನ ಶಿಬಿರಕ್ಕೆ ಆಗಮಿಸಿದಂತಹ ಎಲ್ಲ ರಾಜಕೀಯ ಧುರೀಣರು ಹಾಗೂ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತಹ ಸಾಮಾಜಿಕ ನೇತಾರರು ಹಾಗೂ ನಮ್ಮ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕದ ಎಲ್ಲ ಸದಸ್ಯರು ಹಾಗೂ ಸಾರ್ವಜನಿಕರಿಗೆ ನಾನು ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ನಮ್ಮ UT ಖಾದರ್ನವರು ಅನೇಕ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅದೇ ರೀತಿ ಮನುಷ್ಯನಿಗೆ ಏನು ಒಂದು ಮಾನಸಿಕ ಆರೋಗ್ಯಕ್ಕೆ ಯಾವ ರೀತಿಯ ಆಹಾರ ಪದ್ಧತಿ ಉಪಯುಕ್ತವೋ ಅದೇ ರೀತಿ ಇಂತಹ ಸೇವೆಗಳು ಮಾನಸಿಕ ಆರೋಗ್ಯವನ್ನು ವೃದ್ಧಿಸುವಲ್ಲಿ ಸಹಕರಿಸುತ್ತದೆ. ಆದ್ದರಿಂದ ನಮ್ಮ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಇಂತಹ ಒಂದು ಕಾರ್ಯಕ್ರಮಗಳು ಅನೇಕ ಕಡೆಗಳಲ್ಲಿ ನಮ್ಮ ಕರ್ನಾಟಕ ಹಾಗೂ ವಿದೇಶಗಳಲ್ಲಿ ಕೂಡ ಹಮ್ಮಿಕೊಂಡು ಒಂದು ಮಾದರಿ ಸಂಘಟನೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಇತ್ತೀಚೆಗೆ ನಮ್ಮ ಅನೇಕ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕದ ಸದಸ್ಯರು ಪ್ಲಾಸ್ಮಾ ದಾನ ಮಾಡುವ ಮೂಲಕ ಅನೇಕ ರೋಗಿಗಳಿಗೆ ಹಾಗೂ ಕೊರೋನಾ ಪಾಸಿಟಿವ್ ಪೇಷಂಟ್ಗಳಿಗೆ ಒಂದು ರೀತಿಯ ಸಹಕಾರಿಯಾಗಿ ಎಲ್ಲರಿಗೂ ಅಚ್ಚುಮೆಚ್ಚಿ ಎನಿಸಿದ್ದಾರೆ. ಆದ್ದರಿಂದ ಇಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ನಡೆಯಲಿ. ನಮಗೆ ಇಂತಹ ಅನೇಕ ಸಂಘಟನೆಗಳು ಸಹಕಾರ ಅಗತ್ಯವಿದೆ. ಇಂತಹ ಸಂಘಟನೆಗಳು ನಮಗೆ ಸಹಕಾರ ಕೊಟ್ಟರೆ ಇನ್ನಷ್ಟು ನಾವು ಇಂತಹ ಒಂದು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಾಗೂ ರಕ್ತದಾನ ಶಿಬಿರಗಳನ್ನು ಹಮ್ಮಿಕೊಂಡು ಈ ಸಮಾಜದ ಒಂದು ಸಂಪ್ರೀತಿಗೆ ಎಲ್ಲರೂ ಪಾತ್ರರಾಗಬೇಕಾಗಿ
ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.